ತಾಲೂಕಿನಲ್ಲಿ ನಾಡದೋಣಿಗಳಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಸರ್ಕಾರದಿಂದ ಕೊಡಲ್ಪಡುವ ಸೀಮೆ ಎಣ್ಣೆಯನ್ನು ನೀಡುವಲ್ಲಿ ವಿಫಲವಾದ ಹಿನ್ನೆಲೆಯಲ್ಲಿ ನಾಡದೋಣಿ ಹಾಗೂ ಸಾಂಪ್ರದಾಯಿಕ ಮೀನುಗಾರ ಸಂಘದ ವತಿಯಿಂದ ಮೀನುಗಾರಿಕಾ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಭಟ್ಕಳ ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಭಟ್ಕಳ ತಾಲೂಕಿನಲ್ಲಿ ಸಹಸ್ರಾರು ಮೀನುಗಾರರು ಕಾರ್ಯನಿರ್ವಹಿಸುತ್ತಿದ್ದು ಸಾಂಪ್ರದಾಯಿಕ ಮೀನುಗಾರಿಕೆಯಲ್ಲಿ ಜೀವನ ನಡೆಸುತ್ತಿದ್ದಾರೆ. ಸರ್ಕಾರದಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೀಡಬೇಕಾಗಿರುವ ಸೀಮೆಎಣ್ಣೆಯನ್ನ ಒದಗಿಸುವಲ್ಲಿ ಅಧಿಕಾರಿಗಳು ವಿಫಲರಾಗಿದ್ದಾರೆ. ನಾಡದೋಣಿಗಳಿಗೆ ಸಬ್ಸಿಡಿ ಸೀಮೆಎಣ್ಣೆಯನ್ನ ಮೊದಲಿನಂತೆ ನೀಡಬೇಕು ಎಂದು ತಾಲೂಕು ಮೀನುಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಮಗೆ ಸರ್ಕಾರದಿಂದ ಬೇಗ ಕೊಡುವಂತ ಸೀಮೆಎಣ್ಣೆಯನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ಕೊಡಬೇಕು, ಬೇಕೇ ಬೇಕು ಅಂತ ಹೇಳಿ ನಾವು ಇಲಾಖೆಯಲ್ಲಿ ಒಂದು ದಿನ ಬಂದ್ ಆಚರಣೆ ಮಾಡ್ತೀವಿ. ಈ ಸಂದರ್ಭ ನಾಡದೋಣಿ ಮೀನುಗಾರ ಸಂಘದ ಕಾರ್ಯದರ್ಶಿ ಸೋಮನಾಥ್ ಮುಗೇರ ಮಾತನಾಡಿ, ಭಟ್ಕಳ ತಾಲೂಕು ಸಮಸ್ತ ಮೀನುಗಾರರು ಭಟ್ಕಳ ತಾಲೂಕು ಮೀನುಗಾರಿಕಾ ಇಲಾಖೆಯ ಮುಂದೆ ಪ್ರತಿಭಟನೆಯನ್ನ ಮಾಡಲು ಮುಂದಾಗಿದ್ದೇವೆ. ಕಾರಣ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀಡಬೇಕಾಗಿದ್ದ ಸೀಮೆಎಣ್ಣೆಯನ್ನ ನಮಗೆ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ. ಆದ್ದರಿಂದ ಇದಕ್ಕೆ ಸಂಬಂಧಿಸಿದ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ಕೈಗೊಂಡು ಸೀಮೆಎಣ್ಣೆಯನ್ನ ಒದಗಿಸಬೇಕು ಎಂದು ಆಗ್ರಹಿಸಿದರು. ಸಂಘದ ಉತ್ತರ ಕನ್ನಡದ ಭಟ್ಕಳ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮಗೆ ಸೀಮೆಎಣ್ಣೆ ಸತತ ಕಾಲದ ಹಿಂದಿನ ವರ್ಷದಿಂದಲೂ ಸತತ ಬರ್ತಾ ಇತ್ತು. ಈಗ ಒಂದೆರಡು ವರ್ಷದಲ್ಲಿ ನಮಗೆ ತಾರತಮ್ಯ ಆಗಿದೆ. ಇದನ್ನು ನಮಗೆ ಭಾಳ ಅನ್ಯಾಯವಾಗಿದೆ. ಇದು ಹೀಗಾದರೆ ನಮ್ಮ ಬಡ ಜೀವನಕ್ಕೆ ಭಾಳ ತೊಂದರೆ ಆಗ್ತದೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡದಲ್ಲೂ ಸಾವಿರಾರು ಕುಟುಂಬಗಳಿದೆ. 50, 60, 70 ಸಾವಿರ ಕುಟುಂಬಗಳು ಮೀನುಗಾರಿಕೆಯಲ್ಲಿ ನಾಡದೋಣಿಯನ್ನು ನಂಬಿಕೊಂಡು ಜೀವನ ಮಾಡ್ತಿದ್ದಾರೆ. ನಮಗೆ ಸೀಮೆಎಣ್ಣೆ ಸಿಕ್ಕಿದರೆ ಮಾತ್ರ ನಾವು ಮೀನುಗಾರಿಕೆ ಹೋಗ್ಬೋದು, ಇಲ್ಲಾದರೆ ನಮಗೆ ತುಂಬ ಕಷ್ಟ ಆಗ್ತದೆ. ಮತ್ತು ನಮ್ಮ ಮೀನುಗಾರಿಕೆ ಬಿಟ್ಟು ಕೃಷಿದವರು ಬೇರೆ ಬೇರೆ ಒಂದು ವ್ಯಾಪಾರ ಮಾಡ್ಕೊಂಡು ಸಣ್ಣ ಪುಟ್ಟ ಬೀದಿ ರಸ್ತೆಯಲ್ಲಿದ್ದರು, ಅವರಿಗೆ ಸರ್ಕಾರ ಅವರು ಮನವರಿಕೆ ಮಾಡಿಕೊಡ್ತದೆ. ನಮ್ಮ ಕಷ್ಟ ಭಾಳ ಕಷ್ಟ ಉಂಟು. ನಾವು ಸಮುದ್ರದಲ್ಲಿ ನೀರಿನ ಎಲ್ಲ ಲೆಕ್ಕಿಸದೆ ನಾವು ಜೀವನ ಮಾಡಿ ಪ್ರಯತ್ನ ಮಾಡ್ಕೊಂಡು ಬರ್ತಿದ್ದೇವೆ. ನಮಗೆ ಸತತವಾಗಿ ಸೀಮೆಎಣ್ಣೆಯನ್ನು ಕೊಡಬೇಕು ಅಂತ ನಾವೆಲ್ಲರೂ ಕೂಡ ಆಗ್ರಹಿಸಿದ್ದೇವೆ. ಸ್ವಲ್ಪ ಒಂದು ಬಂದನ್ನು ನಮ್ಮ ಇಲಾಖೆ ಮೀನುಗಾರಿಕೆ ಇಲಾಖೆಯ ಬಂದನ್ನು ಆಚರಿಸಲಿದ್ದೇವೆ. ಈ ಸಂದರ್ಭ ಸಂಘದ ಅಧ್ಯಕ್ಷರಾದ ವೆಂಕಟೇಶ್ ನಾಯ್ಕ್, ಮುರುಡೇಶ್ವರ ವಲಯದ ಅಧ್ಯಕ್ಷರಾದ ಕೃಷ್ಣ ಹರಿಕಾಂತ್, ಸದಸ್ಯರುಗಳಾದ ಮಾಧವ ಮುಗೇರ್, ವೆಂಕಟೇಶ್ ಹರಾರ್, ಪರಮೇಶ್ವರ ಮುಗೇರ್ ಹಾಗೂ ಮತ್ತಿತರರು ಹಾಜರಿದ್ದರು. ರಾಘವೇಂದ್ರ ಮಲ್ಯ, ವಿ4 ನ್ಯೂಸ್ 24/7 ಭಟ್ಕಳ.